ಹೊಟ್ಟೆ ಕಿಚ್ಚಿನ ಮಂದಿ ಎಲ್ಲಿರ್ತಾರ ಅಂತಂದ್ರ ಅವ್ರು ಬೇರೆ ಇನ್ನೆಲ್ಲೂ ಅಲ್ರಿ ನಮ್ ಸಂಗಾಟನೇ ಇರ್ತಾರೆ. ಆಮೇಲೆ ಅವ್ರ ಗುಣಾದಿಗಳು ಹೆಂಗಿರ್ತಾವಂತಂದ್ರ ನಮ್ ಮುಂದ ನಮ್ಮಂತ ಅಂತ ಮಾತಾಡ್ತಿರ್ತಾರ, ಏನ್ ಚಲೋ ಏನ್ ಚಂದ ಅಂತ ಹೇಳಿ ನಮ್ ಹಿಂದ ನಮ್ ಬಗ್ಗೆ ಕೆಟ್ಟದಾಗ ಅಪಪ್ರಚಾರವನ್ನ ಮಾಡ್ತಿರ್ತಾರ. ಇನ್ನೊಂದೇನಪ್ಪಾ ಅಂದ್ರ ನಮ್ಮಿಂದನ ಕಲ್ತಿರ್ತಾರ್ರಿ. ಆಮೇಲೆ ಗುರುವಿಗೆ ತಿರುಮಂತ್ರ ಅಂತಾರಲ್ಲ, ಹಂಗ ನಮ್ಮಿಂದ ಕಲ್ತ್ ನಮಗ ಟಬರ ನಿಂದಿರ್ತಾರ. ಆಮೇಲೆ ನಾವ್ ಉದ್ದಾರ ಆಗೋದನ್ನಂತೂ ಬಿಲ್ಕುಲ್ ಸಹಿಸಂಗೆ ಇಲ್ಲ ಅವ್ರು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಮಾತನ್ನು ಕಲಸಕ್ರ ಇದ್ದಂಗ ಇರ್ತಾವ, ಅದ್ರ ಮನಸ್ನಾಗ ವಿಷಾನ ತುಂಬಿಕೊಂಡಿರ್ತಾರ. ಏನೇ ಹೇಳ್ರಿ ಅವ್ರು ಎಷ್ಟೇ ಏನೇ ಮಾಡಿದ್ರು ಕೂಡ, ನಮ್ ಬಗ್ಗೆ ಎಷ್ಟೇ ಟೊಂಕು ನುಡಿಗಳನ್ನ ನುಡಿದ್ರು ಕೂಡ ದೇವ್ರು ಅವ್ರಿಗೆ ಎಲ್ಲಿಡ್ಬೇಕು, ಏಟಿಡ್ಬೇಕು, ಎಷ್ಟು ಮಟ್ಟಕ್ಕಿಡ್ಬೇಕು ಅಷ್ಟ ಇಟ್ಟಿರ್ತಾರ. ಆಮೇಲೆ ಅವ್ರ ಹೊಟ್ಟಿ ಕಿಚ್ಚಿಗೆ ತಕ್ಕಂತೆ ಅವ್ರ ಯಾವತ್ತೂ ಉದ್ದಾರನೂ ಆಗಂಗಿಲ್ಲ. ಇದು ನನ್ನ ಅನಿಸಿದ ಅನುಭವದ ಮಾತು. ಸೊ ನೀವ್ ಉದ್ದಾರ ಹಾಕಿಲ್ಲ ಏನ್ರಿ ಇಂಥದ್ದು ಹೇಳಕ್ ಹೋಗ್ಬೇಡ್ರಿ. ನನಗ್ ಹಂಗ ಅನ್ಸೈತಿ, ನಿಮ್ ಫ್ರೆಂಡ್ ಸರ್ಕಲ್ನಾಗೂ ಇಂಥ ಹೊಟ್ಟಿ ಕಿಚ್ಚಿನ ಮಂದಿ ಜೊತೆ ಇರ್ತಾರ, ಅವ್ರ ನನ್ ಜೊತೆ ಇಟ್ಕೊಳಕ್ ಹೋಗ್ಬೇಡ್ರಿ. 10 ಮಂದಿ ಇರೋಕ್ಕಿಂತ 1 ಗೆಳತಿಯರ ಇರೋದು ಸೂಕ್ತ.